ಕರಾವಳಿ ಜಿಲ್ಲೆಯ ಕೆಲ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಸ್ಕಾರ್ಫ್ ಹಾಗೂ ಕೇಸರಿ ಶಾಲು ವಿವಾದಕ್ಕೆ ಸಂಬಂಧಪಟ್ಟಂತೆ ಕಾಲೇಜು ಆಡಳಿತ ಮಂಡಳಿಗೆ ಇತ್ಯರ್ಥಪಡಿಸಬೇಕು ಅಂತ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಯಡಪಡಿತ್ತಾಯ ತಿಳಿಸಿದ್ದಾರೆ. ಮಂಗಳೂರು ವಿವಿ ಕಾಲೇಜಿನ ರವೀಂದ್ರ ಕಲಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯ ಸಂದರ್ಭ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಇಂತಹ ಭಾವನಾತ್ಮಕ ವಿಚಾರಗಳಿಂದ ಕಾಲೇಜುಗಳಲ್ಲಿ ಕಲಿಕಾ ವಾತಾವರಣ ಕೆಡದಂತೆ ವಿಶ್ವವಿದ್ಯಾನಿಲಯದ ಮಟ್ಟದಲ್ಲಿ ಸಮಿತಿಯೊಂದನ್ನು ರಚಿಸಲಾಗುತ್ತೆ. ಸಿಂಡಿಕೇಟ್ ಸದಸ್ಯರು ನಗರದ ಕೆಲ ಪ್ರತಿಷ್ಠಿತ ಕಾಲೇಜುಗಳ ಪ್ರಾಂಶುಪಾಲರನ್ನ ಒಳಗೊಂಡ ಸಮಿತಿಯ ಸಲಹೆ ಸೂಚನೆಗಳನ್ನು ಆಧರಿಸಿ ಕೆಲವೊಂದು ಮಾರ್ಗಸೂಚಿಗಳನ್ನು ರಚಿಸಿ ಅದನ್ನು ಸಿಂಡಿಕೇಟ್ ಸಭೆಯ ಒಪ್ಪಿಗೆ ಪಡೆದು ಎಲ್ಲಾ ಕಾಲೇಜುಗಳಿಗೆ ಕಳುಹಿಸಲಾಗುತ್ತೆ ಅಂತ ಹೇಳಿದರು. ಮುಂದಿನ ವರ್ಷದಿಂದ ಡಿಜಿಟಲ್ ಮೌಲ್ಯಮಾಪನದ ಅನಿವಾರ್ಯತೆ ಇದೆ. ಈ ಬಗ್ಗೆ ಈ ಟೆಂಡರ್ ಪ್ರಕ್ರಿಯೆ ನಡೀತಾ ಇದೆ. ಸಿಂಡಿಕೇಟ್ ಅನುಮತಿ ಪಡೆದು ಶೀಘ್ರವೇ ಕ್ರಮವನ್ನು ವಹಿಸಲಾಗುತ್ತೆ. ಈ ಬಾರಿ ಕೋವಿಡ್ ಲಾಕ್ಡೌನ್ ಒತ್ತಡದ ನಡುವೆಯೂ ಪರೀಕ್ಷೆ ನಡೆಸಲಾದ ಕಾರಣ ಕೆಲವೊಂದು ಕಾಲೇಜುಗಳಲ್ಲಿ ಇಂಟರ್ನಲ್ ಪೇಪರ್ ಕೋಡ್ ಲಿಂಕ್ ಮಾಡುವಾಗ ಆಗಿರುವ ಸಮಸ್ಯೆಯಿಂದ ತೊಂದರೆ ಹಾಗೂ ವಿಳಂಬ ಆಗಿರುವುದು ನಿಜ. ಈ ಕುರಿತಂತೆ ಸಮಸ್ಯೆ ಆಗಿರುವ 38 ಕಾಲೇಜುಗಳ ಪ್ರಾಂಶುಪಾಲರಿಂದ ದಾಖಲೆಗಳನ್ನು ಪಡೆದುಕೊಂಡು ಸಮಸ್ಯೆ ಬಗೆಹರಿಸಲು ಪ್ರಯತ್ನಿಸಲಾಗಿದೆ ಅಂತ ಹೇಳಿದರು. ಪರೀಕ್ಷಾಂಗ ವಿಭಾಗಕ್ಕೆ ಪ್ರತ್ಯೇಕ ವೆಬ್ಸೈಟ್, ಮಂಗಳೂರು ವಿವಿ ವ್ಯಾಪ್ತಿಯ ಕಾಲೇಜುಗಳ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಪ್ರತ್ಯೇಕ ವೆಬ್ಸೈಟ್ ಮಾಡಲು ಸಿಂಡಿಕೇಟ್ನಿಂದ ಅನುಮತಿಯನ್ನ ನೀಡಲಾಗಿದೆ. ಮುಂದಿನ ದಿನಗಳಲ್ಲಿ ಈಗಿರುವ ಸಮಸ್ಯೆಗಳು ಬಗೆಹರಿಯಲಿವೆ ಅಂತ ಹೇಳಿದರು. ಈ ಸಂದರ್ಭ ಕುಲ ಸಚಿವರುಗಳಾದಂಥ PL ಧರ್ಮ, ನಾರಾಯಣ, ಪ್ರೊಫೆಸರ್ ಕಿಶೋರ್ ಕುಮಾರ್ ಉಪಸ್ಥಿತರಿದ್ದರು. ಮೊದಲು ಯೂನಿಫಾರ್ಮ್ ಇರುವಾಗಲೂ ಅವರು ಸ್ಕಾರ್ಫ್ ಹಾಕೊಂಡು ಬರ್ತಿದ್ರು. ಅದನ್ನು ಹೆಚ್ಚು ಯಾರು ಇದು ಮಾಡ್ತಿರಲಿಲ್ಲ, ಸೀರಿಯಸ್ ತಗೊಳ್ತಿರಲಿಲ್ಲ. ಈ ಸಂದರ್ಭದಲ್ಲಿ ಏನಾಯಿತು, ಅದು ಸೆನ್ಸಿಟಿವ್ ಮ್ಯಾಟರ್ ಆದ ಕಾರಣ ಹಾಕ್ಕೊಂಡು ಬರಬಾರ್ದು ಅಂತ ಹೇಳೋ ನಿರ್ಧಾರ ಸಡನ್ನು ಮಾಡಿದರು. ಆಗ ಏನಾಯಿತು, ಟಿಟ್ ಫಾರ್ ಟ್ಯಾಟ್, ಹಾಗಾದರೆ ನಾವು ನಮ್ಮ ಡ್ರೆಸ್ ಬಗ್ಗೆ ನಾವು ಯೂನಿಫಾರ್ಮ್ ಹಾಕ್ಕೊಳ್ತೇವೆ, ಒಂದು ಕೇಸರಿ ಶಾಲ್ ಹಾಕ್ಕೊಂಡು ಬರ್ತೇವೆ ಅಂತ. ಸೊ ಇಲ್ಲಿ ಟೆಕ್ನಿಕಲಿ ಅಥವಾ ತಾಂತ್ರಿಕ ನೆಲೆಯಲ್ಲಿ ಅದು ಕರೆಕ್ಟ್. ಆದರೆ ಇಲ್ಲಿ ಏನಾಗುತ್ತೆ, ಈ ಮೂಲ ಉದ್ದೇಶ ಏನು ನಮ್ಮದು, ಕಾಲೇಜಿಗೆ ಬರುವಂಥದ್ದು, ಪಾಠ ಪ್ರವಚನ ಕೇಳುವಂಥದ್ದು, ಕಲಿಯುವಂಥದ್ದು, ಮನಸ್ಸನ್ನು ಕೇಂದ್ರೀಕೃತಗೊಳಿಸುವಂಥದ್ದು, ಜ್ಞಾನ ಸಂಪಾದನೆ ಮಾಡುವಂಥದ್ದು. ಮತ್ತು ನಾನು ಯಾವಾಗಲೂ ಹೇಳ್ತೇನೆ, ಡೊಮೈನ್ ಸ್ಪೆಸಿಫಿಕ್ ಅಪ್ಲಿಕೇಶನ್ ಓರಿಯೆಂಟೆಡ್ ನಾಲೆಜ್. ಎರಡನೇದು ನಿನ್ನ ಆ್ಯಟಿಟ್ಯೂಡ್ ಭಾಳ ಮುಖ್ಯ ಇಲ್ಲಿ. ಮೂರನೇದು ಕೌಶಲ್ಯಗಳನ್ನು ಅಭಿವೃದ್ಧಿ ಮಾಡಿಕೊಳ್ಳಿ. ನಾಲ್ಕನೇದು ಅಭ್ಯಾಸ, ಒಳ್ಳೆಯ ಅಭ್ಯಾಸ ಕಲಿಕೆಯಲ್ಲಿ ಮಾಡಿಕೊಳ್ಳಿ. ಐದನೇದ್ದು ನೈತಿಕ ಮೌಲ್ಯಗಳನ್ನು ನೀವು ಸಂಪಾದಿಸಿಕೊಳ್ಳಿ. ಕೊನೆಗೆ ಅದೇ ನಮ್ಮನ್ನು ಕಾಪಾಡಿಕೊಳ್ತದೆ ಅಂತ. ಓದುವುದು ಶಾಸ್ತ್ರ, ಇಕ್ಕುವುದು ಗಾಳ ಆಗಬಾರ್ದು. ಇದು ನನ್ನ ಒಂದು ಸ್ಟ್ಯಾಂಡ್ ಅಂತಾದರೆ ಅದೇ ರೀತಿ ಬೇಕಾದಂಥ ಪೂರಕವಾದ ವಾತಾವರಣ ಶಾಲೆಯಲ್ಲಿ ಕಲಿಸಿಕೊಡಬೇಕಾಗತ್ತೆ, ಅದನ್ನು ಕಲ್ಪಿಸಿಕೊಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ನಾವು ಎಲ್ಲ ಕಾಲೇಜುಗಳಿಗೆ ಒಂದು ಸರ್ಕ್ಯುಲರ್ ರಿಜಿಸ್ಟ್ರಾರ್ ಕಳಿಸಲಿಕ್ಕೆ ನಾನು ಹೇಳ್ತೇನೆ. ಏನಂತೇಳಿದ್ರೆ, ಇಂಥ ಒಂದು ಶಾಂತಿಯುತ ವಾತಾವರಣ ಕೆದಕುವುದಕ್ಕೆ ಯಾರು ಕೂಡ ಇದು ಮಾಡಬೇಡಿ ಅಂತ. ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಪ್ರಾಮಾಣಿಕವಾಗಿ ಅನುಷ್ಠಾನ ಮಾಡಲಿಕ್ಕೆ ನಾವೆಲ್ಲರೂ ಕಂಕಣಬದ್ಧರು. ಅತ್ತ ಕಡೆ ಗಮನ ಹರಿಸುವ, ಅದನ್ನೆಲ್ಲಿಯೂ ಅಟೆನ್ಷನ್ ಡೈವರ್ಟ್ ಮಾಡೋದು ಬೇಡ.